ದರ್ಬಾರ್ ಸಿನಿಮಾಸ್ನಲ್ಲಿ ಶ್ರೀಮತಿ ಪ್ರಭಾಯನ್ ಸುವರ್ಣ ಮತ್ತು ನಾರಾಯಣಪುರ ಅರ್ಪಿಸಿ ರಫೀಕ್ ದರ್ಬಾರ್ ನಿರ್ಮಾಣದ ಪರ್ವೇಜ್ ಬೆಳ್ಳಾರೆ ಶರಣ್ ರಾಜ್ ಸುವರ್ಣ ಕಾಸರಗೋಡು ಸಹ ನಿರ್ಮಾಣದ ಬೋಜರಾಜ್ ಎಂಬಿಬಿಎಸ್ ತುಳು ಚಿತ್ರ ಫೆಬ್ರವರಿ 18ರಂದು ತುಳುನಾಡಿನಾದ್ಯಂತ ಬಿಡುಗಡೆಯಾಗಲಿದೆ. ಇಸ್ಮಾಯಿಲ್ ಮೂಡುಶೆಡ್ಡಿ ಕಥೆ ನಿರ್ದೇಶನದ ಈ ಸಿನಿಮಾವು 99% ಆರೋಗ್ಯಪೂರ್ಣ ಹಾಸ್ಯ ಕಥಾ ಹಂದರವನ್ನ ಹೊಂದಿದ್ದು, ಮೊದಲ ಬಾರಿಗೆ ನವರಸ ರಾಜ ಬೋಜರಾಜ್ ವಾಮಂಜೂರು ನಾಯಕ ನಟನಾಗಿ ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರದ ಮೂಲಕ ತುಳುನಾಡಿನ ಖ್ಯಾತ ನಿರ್ದೇಶಕರು ಎನಿಸಿರುವ ದೇವದಾಸ್ ಕಾಬಿಕಾಡ್ ಮತ್ತು ವಿಜಯ್ ಕುಮಾರ್ ಕುಡಿಯಾಲ್ ಬೈಲ್ ಪ್ರಪ್ರಥಮ ಬಾರಿಗೆ ಒಂದೇ ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಈ ಚಿತ್ರದ ವಿಶೇಷ. ಈ ಚಿತ್ರವನ್ನು ನಿರ್ಮಿಸಿದವರು ರಫೀಕ್ ದರ್ಬಾರ್, ಇವರು ಸಕಲೇಶಪುರ. ಇವರು ಕೂಡ ಒಂದು ಪತ್ರಿಕೆ ಇದೆ, ಜ್ಞಾನದೀಪ ಅಂತ ಹಾಸನದಲ್ಲಿ ಒಂದು ಪತ್ರಿಕೆ ನಡೆಸುತ್ತಿದ್ದಾರೆ. ಇವರು ಶರಣ್ ರಾಜ್ ಕಾಸರಗೋಡು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಇವರು ಕಾಸರಗೋಡಿನವರು. ಅದೇ ರೀತಿ ಇನ್ನೊಬ್ಬರು ಪರ್ವೇಜ್ ಬೆಳ್ಳಾರೆ, ತಮಿಳು ಸಿನಿಮಾ ನಟ. ತಮಿಳಿನಲ್ಲಿ 3-4 ಚಿತ್ರಗಳಲ್ಲಿ ಪ್ರಮುಖ ವಿಲನ್ ಮಾಡಿದ್ದಾರೆ. ಅದೇ ರೀತಿ ಒಂದು ಸಿನಿಮಾಕ್ಕೆ ಕೋ-ಪ್ರೊಡ್ಯೂಸರ್ ಆಗಿದ್ದಾರೆ. ನಮ್ಮ ಬೋಜರಾಜ್ ಎಂಬಿಎಸ್ ಕೂಡ ಇವರು ಕೋ-ಪ್ರೊಡ್ಯೂಸರ್. ಇನ್ನು ಬೋಜರಾಜ್ ವಾಮಂಜೂರು ಮೊದಲ ಬಾರಿಗೆ ಬಾಚಾರಾಗಿ ರಂಜಿಸುತ್ತಿದ್ದಾರೆ. ನಾನು ಇಸ್ಮಾಯಿಲ್ ಮೂಡುಶೆಡ್ಡಿ, ನನ್ನ ನಿರ್ದೇಶನದ 3ನೇ ಚಿತ್ರ. ಮೊದಲು ಬಣ್ಣ ಬಣ್ಣದ ಬದುಕು ಕನ್ನಡ, ಆಮೇಲೆ ತುಳುವಿನಲ್ಲಿ ಪಮ್ಮನ್ನಿ ಡಿಗ್ರೇಟ್ ಸೆಂಟಿಮೆಂಟ್ ಚಿತ್ರವನ್ನು ಕೊಟ್ಟಿದ್ದೆ. ಪ್ರಥಮ ಬಾರಿಗೆ ನಾನು 99% ಕಾಮಿಡಿ ಮೂವಿಯನ್ನು ಪ್ರೇಕ್ಷಕರ ಮುಂದೆ ಇಟ್ಟಿದ್ದೇನೆ. ಎಲ್ಲ ಪ್ರೇಕ್ಷಕರು ತುಳುವರು 2 ವರ್ಷದ ನಂತರ ಒಂದು ಒಳ್ಳೆ ಎಂಜಾಯ್ಮೆಂಟ್ ಮೂವಿ ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮ ಹತ್ರ ವಿನಂತಿಸುತ್ತಿದ್ದೇನೆ. ತುಳುನಾಡ ಮಾಣಿಕ್ಯ ಅರವಿಂದ್ ಪೋಳಾರ್ ಈ ಚಿತ್ರದಲ್ಲಿ 3 ವಿಭಿನ್ನ ಪಾತ್ರ ನಿರ್ವಹಿಸಿದ್ದಾರೆ. ಅದರಲ್ಲೂ ಸುಲೈಮಾನ್ ಹೆಸರಿನ ಬ್ಯಾರಿ ಪಾತ್ರ ಡಿಫರೆಂಟ್ ಆಗಿದ್ದು, ಇದು ತುಳುನಾಡು, ತುಳು ಮತ್ತು ಬ್ಯಾರಿ ಭಾಷಿಕರ ಮನಗೆಲ್ಲಲಿದೆ. ನಾನ್ ಸೈಲೆಂಟ್ ಆಂಗ್ ರೆಹಮಾನ್, ವೈಲೆಂಟ್ ಆಂಗ್ ಸುಲೈಮಾನ್. ಇದೇ ವೇಳೆ ಮಾತನಾಡಿದ ನಟ ಬೋಜರಾಜ್ ವಾಮಂಜೂರು ಅವರು ಚಿತ್ರವನ್ನ ನೋಡಿ ಪ್ರೋತ್ಸಾಹಿಸಿ ಎಂದು ಹೇಳಿದ್ರು. ದೇವರ ದಯದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಪ್ರೀತಿಯಿಂದ ಚಿತ್ರ ಒಂದು ತುಳು ಚಿತ್ರ ಹೇಗಿರಬೇಕು ಅಷ್ಟು ಮೂಡಿ ಬಂದಿದೆ. ತುಳು ಪ್ರೇಕ್ಷಕರಿಗೆ ಏನು ಬೇಕೋ ಅದು ಈ ಚಿತ್ರದಲ್ಲಿದೆ ಅಂತ ನನ್ನ ನಂಬಿಕೆ. ಯಾಕಂದರೆ ಅಷ್ಟು ಕಷ್ಟಪಟ್ಟು ಅಷ್ಟು ಶ್ರಮಪಟ್ಟು ಮಾಡಿದಂಥ ಚಿತ್ರ. ನಮಗೆ 3 ಜನ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಇಸ್ಮಾಯಿಲ್ ಮೂಡುಶೆಡ್ಡಿ ಅವರ 3ನೇ ಚಿತ್ರ ನಾಳೆ ರಿಲೀಸ್ ಆಗಲಿಕ್ಕಿದೆ. ನಿನ್ನೆ ಪ್ರೀಮಿಯರ್ ಶೋ ಆಯಿತು. ನೋಡಿದವರೆಲ್ಲ ತುಂಬ ಖುಷಿಪಟ್ಟರು. ಎಲ್ರಿಗೂ ಖುಷಿ ಆಯಿತು. ನಿಮ್ಮ ಆರೈಕೆ, ನಿಮ್ಮ ಪ್ರೀತಿ, ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಯಾಕಂದರೆ ತುಳು ಭಾಷೆ ಉಳಿಬೇಕು ಅಂತಾದರೆ ಇನ್ನು ಅನೇಕ ಚಿತ್ರಗಳು ಯಶಸ್ವಿ ಆಗಲೇಬೇಕು. ಇನ್ನು ತುಂಬ ಚಿತ್ರಗಳು ಬರಲಿಕ್ಕಿದೆ. ಇನ್ನು ಬರುವಂಥದ್ದು ರಾಜ್ ಸೌಂಡ್ ಲೈಟ್, ಅದರ ಮೇಲೆ ಮಗನೇ ಮಹಿಷ, ಅದರ ಮೇಲೆ ಅವತಾರ, ಆಮೇಲೆ ರೂಪೇಶ್ ಶೆಟ್ಟರ ಫಿಲ್ಮು ಬರಲಿಕ್ಕಿದೆ, ಸರ್ಕಸ್, ಹಾಗೆ ತುಂಬ ತುಳು ಚಿತ್ರಗಳು ಬರಲಿಕ್ಕಿದೆ. ಅವೆಲ್ಲವೂ ಬೆಳೆಯಬೇಕು ಅಂತಾದರೆ ನಾವು ಈಗಿಂದಲೇ ತಯಾರಿ ನಡೆಯಬೇಕಾಗತ್ತೆ. 2 ವರ್ಷ ಕೊರೋನಾ ಬಂದು ಎಲ್ಲರೂ ಸ್ಟಕ್ ಆಗಿದ್ದಾರೆ. ತುಂಬ ಕಷ್ಟ ಆಗಿದೆ ನಮ್ಮಂಥ ಕಲಾವಿದರಿಗೆಲ್ಲರಿಗೂ. ಇನ್ನು ಮೇಲೆ ಬರಬೇಕು ಅಂತಾದರೆ ಆ ಚಿತ್ರಗಳು ಯಶಸ್ವಿ ಆಗಬೇಕು ಅಂತಾದರೆ ನಿಮ್ಮೆಲ್ಲರ ಸಹಕಾರ ಬೇಕು. ಇನ್ನು ಚಿತ್ರದಲ್ಲಿ ಕೋಸ್ಟಲ್ ವುಡ್ನ ಖ್ಯಾತ ನಟಿಯರಾದ ಶೀತಲ್ ನಾಯ್ಕ್ ಮತ್ತು ನವ್ಯ ಪೂಜಾರಿ ಬೋಜರಾಜ್ ವಾಮಂಜೂರು ಅವರಿಗೆ ನಾಯಕಿಯರಾಗಿದ್ದು, ಸಾಯಿ ಕೃಷ್ಣ ಕುಡ್ಲಾ ಚಿತ್ರದ ಪ್ರಾರಂಭದಿಂದ ಮುಕ್ತಾಯದವರೆಗೂ ಬೋಜರಾಜ್ ಸಹಪಾಠಿಯಾಗಿ ರಂಜಿಸಲಿದ್ದಾರೆ. ಇನ್ನು ಉಮೇಶ್ ಮಿಜಾರ್, ರವಿ ರಾಮಕುಂಜ, ಪ್ರಾಣ್ ಶೆಟ್ಟಿ, ರೋನ್ಸ್ ಲಂಡನ್, ಪರ್ವೇಜ್ ಬೆಳ್ಳಾರೆ ಮೊದಲಾದವರ ಅಭಿನಯದ ಮೂಲಕ ಈ ಚಿತ್ರ ಮೂಡಿಬಂದಿದೆ. ಉದಯ್ ಬಳ್ಳಾಲ್ ಮತ್ತು ಶಹಜಾನ್ ಛಾಯಾಗ್ರಹಣ, ಸುಜೀತ್ ನಾಯ್ಕ್ ಸಂಕಲನ, ಶರತ್ ಬರ್ಕೆ ವಸ್ತ್ರಾಲಂಕಾರ, ಪ್ರದೀಪ್ ಬಿಸಿ ರೋಡ್, ರಾಜಮಣಿ ಮೇಕಪ್ನಲ್ಲಿ ಸಹಕರಿಸಿದ್ದಾರೆ. ಈ ಚಿತ್ರದಲ್ಲಿ 3 ಹಾಡುಗಳಿದ್ದು, ಗುರು ಬಾಯಾರು, ರಾಜೇಶ್ ಭಟ್ ಮೂಡಬಿದ್ರಿ, ರಾಕಿ ಸೋನ್ ಚೆನ್ನೈ 3 ಹಾಡಿಗೆ ಸಂಗೀತವನ್ನ ನೀಡಿದ್ದಾರೆ. ಇನ್ನು ಚಿತ್ರದ ನಿರ್ಮಾಪಕ ರಫೀಕ್ ದರ್ಬಾರ್ ಮತ್ತು ಸಹ ನಿರ್ಮಾಪಕರಾದ ಪರ್ವೇಜ್ ಬೆಳ್ಳಾರಿ ಅವರು ಮಾತನಾಡಿ, ಬೋಜರಾಜ್ ಎಂಬಿಬಿಎಸ್ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದ್ದು, ಫೆಬ್ರವರಿ 18ರಂದು ಸಿನಿಮಾ ಬಿಡುಗಡೆಯಾಗಲಿದೆ. ಸಿನಿ ಪ್ರೇಕ್ಷಕರು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಎಂದು ಹೇಳಿದ್ರು. ನಾಳೆ
4-5 ಮೂವಿಲಿ ಆಕ್ಟ್ ಮಾಡಿದ್ದೀನಿ ತಮಿಳಲ್ಲಿ. ಎಷ್ಟೋ ಮೂವಿಲಿ ಆಕ್ಟ್ ಮಾಡಿದ್ರು ಕೂಡ ಹುಟ್ಟಿರೋದು ತುಳುನಾಡಲ್ಲಿ. ಬಟ್ ಆ ತುಳುನಾಡಲ್ಲಿರುವ ತುಳು ಭಾಷೆಯ ಅಭಿಮಾನ ಯಾವತ್ತೂ ಬಿಟ್ಟು ಹೋಗಲ್ಲ. ನಂಗೂ ತುಂಬಾ ಆಸೆ ಇತ್ತು ತುಳು ಮೂವಿ ಮಾಡಬೇಕು ಹಂಗೆ ಅಂತ. ಬಟ್ ಯಾರು ನಂಗೊಂದು ಅಷ್ಟು ಟಚ್ ಇರಲಿಲ್ಲ ತುಳುನಾಡಲ್ಲಿ. ಸೊ ಇವ್ರಿಗೆ ನಾನು ಕಾಲ್ ಮಾಡಿ ನಾನಾಗೆ ಹೇಳಿದೆ, ಸರಿ ಓಕೆ ಅಂತ ಮೂವಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಸ್ಟಾರ್ಟ್ ಮಾಡಿ ಚೆನ್ನಾಗೇ ಹೋಗ್ತಾ ಇತ್ತು. ಆಮೇಲೆ ಲಾಕ್ಡೌನ್, ಕೊರೋನಾ ಅದು ಇದು ಬಂತು, ಬ್ರೇಕ್ ಆಯಿತು, ನಮಗೂ ಬಿಸ್ನೆಸ್ ಪ್ರಾಬ್ಲಮ್ ಆಯಿತು, ಈ ಥರ ಎಲ್ಲ ಆಗೋಯ್ತು ತುಂಬ ಇಶ್ಯೂ. ಆ ಟೈಮಲ್ಲಿ ಫೋನ್ ಮಾಡಿ ಹೇಳಿದ್ರು ಒಬ್ರು ಪ್ರೊಡ್ಯೂಸರ್ ಇದ್ದಾರೆ, ಈ ಥರ ರಫೀಕ್ ದರ್ಬಾರ್ ಅವ್ರು ಇದ್ದಾರೆ ಅಂತ. ತುಂಬಾ ಖುಷಿ ಆಯಿತು. ಆಕ್ಚುಲಿ ಅವರು ಕೈ ಕೊಡ್ತಾ ಇರಲಿಲ್ಲ ಅಂದ್ರೆ ಇದು ಕೈ ಏನೆಲ್ಲ ಆಗೋಗ್ತಾ ಇತ್ತು, ತುಂಬಾ ಬೇಜಾರಾಗಿತ್ತು. ಆಮೇಲೆ ಅವ್ರು ಇದ್ದ ಕಾರಣ ಈ ಮೂವಿ ಕಂಪ್ಲೀಟ್ ಆಯಿತು. ತುಂಬಾ ಥ್ಯಾಂಕ್ ಯು ಸರ್ ನಿಮಗೆ. ಆಕ್ಚುಲಿ ಇದರದ್ದು ಪ್ರಿವ್ಯೂ ನಾನು ಬಂದು ಚೆನ್ನೈಯಲ್ಲೇ ನೋಡಿದೆ, ಎಡಿಟರ್ ಅಲ್ಲಿ ಬಂದಿದ್ರು, ಅಲ್ಲೇ ನೋಡಿದೆ. ತುಂಬಾ ಖುಷಿ ಆಗೋಯ್ತು. ಆವಾಗಲೇ ಭೋಜರಾಜ್ ಸರ್ ಕಾಲ್ ಮಾಡಿ ಹೇಳಿದೆ ನಾನು, ಸರ್ ಆಕ್ಚುಲಿ ನಾನು ಪ್ರೊಡ್ಯೂಸರ್ ಅಂತ ಹೇಳ್ತಾ ಇಲ್ಲ, ಒಂದು ಆಡಿಯನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಗ್ರೇಟ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಥಿಯೇಟರ್ ಅಲ್ಲಿ ಖಂಡಿತ ನೋಡ್ಬೇಕು. ಆಮೇಲೆ ಹೇಳ್ದಂಗೆ ತುಂಬಾ ಹಳೆಯ ಸಾಂಗ್ ದಾನೆ ಪೊಣ್ಣೆ ಅದು ಸಖತ್ತಾಗಿ ಬಂದಿದೆ. ಮೂವಿ ಅಂತೂ ಡೈರೆಕ್ಟರ್ಗೂ ಕಾಲ್ ಮಾಡಿ ಹೇಳಿದೆ, ಸರ್ ನಾನು ಅನ್ಕೊಂಡಿಲ್ಲ, ಇಷ್ಟೊಂದು ನಿರೀಕ್ಷೆನೇ ಇಟ್ಟಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಮೂವಿ, ತುಂಬಾ ಖುಷಿಯಾಗಿದೆ. ಸೊ ಚೆನ್ನಾಗಿ ಬಂದಿದೆ, ಎಲ್ಲರೂ ಥಿಯೇಟರ್ ಅಲ್ಲಿ ಖಂಡಿತ ನೋಡ್ಲೇಬೇಕು. ಸೊ ಅಷ್ಟೇ. ಕಳೆದ 1 ವರ್ಷದಿಂದ ಈ ಮೂವಿ ನಿರ್ಮಾಣದ ಹೊಣೆ ಹೊತ್ಕೊಂಡಿದ್ದೀನಿ. ಆ ಸಂದರ್ಭದಲ್ಲಿ ತುಳು ಭಾಷಿಕರು, ಈ ಕಾಗದವರು ಕೊಟ್ಟ ಪ್ರೀತಿ ನಿಜವಾಗ್ಲೂ ನನಗೆ ಆ ತುಳುವಿನ ಜೊತೆಗಿನ ಬಾಂಧವ್ಯನ ಹೆಚ್ಚು ಮಾಡಿದೆ. ಕಳೆದ 2 ವರ್ಷಗಳಿಂದ ಕೊರೋನಾ ಪ್ಯಾಂಡಮಿಕ್ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಜೀವನ ಅನ್ನೋದು ಏನು ಅನ್ನೋದು ಅರ್ಥ ಆಗಿದೆ. ಹಾಸ್ಯ ಕೃತಕ, ನಗು ಕೃತಕ ಅನ್ನೋಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ನಗಾಡೋಂಥ ಸಂದರ್ಭ ಅವಕಾಶ ಒದಗಿಸ್ಕೊಟ್ಟಿರೋದು ತುಳು ಚಿತ್ರರಂಗ. ನಾವೆಲ್ಲ ತುಳುವರು ಅಲ್ದಿದ್ರೂ ಕೂಡ ಆ ಭಾಗದಲ್ಲಿ ಹಾಸನ, ಮಂಡ್ಯ ಎಲ್ಲ ಭಾಗದಲ್ಲೂ ಕೂಡ ತುಳು ಕಾಮಿಡಿ ಚಿತ್ರನ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಆ ದಿಶೆಯಲ್ಲಿ ಈ ಒಂದು ದರ್ಬಾರ್ ಸಿನಿಮಾಸ್ ಮುಖಾಂತರ ಇದರ ನಿರ್ಮಾಣ ಹೊಣೆ ಹೊತ್ಕೊಂಡೆ. ಚಿತ್ರತಂಡ ಅತ್ಯದ್ಭುತವಾದ ಒಂದು ಟೀಮ್ ಇದೆ, ನಿರ್ದೇಶಕರು ಹಾಗೆ ಎಲ್ಲ ನಟರು, ಕೋ ಪ್ರೊಡ್ಯೂಸರ್ ಎಲ್ಲ ಒಂದು ಒಳ್ಳೆ ಟೀಮಲ್ಲಿ ಅದ್ಭುತವಾಗಿ ಚಿತ್ರ ಮೂಡ್ ಬಂದಿದೆ. ಇನ್ನು ಈ ಚಿತ್ರದಲ್ಲಿ ದೇವದಾಸ್ ಕಾಪಿಕಟ್, ಜಗದೀಶ್ ಪುತ್ತೂರು, ರಾಜೇಶ್ ಭಟ್ ಬೆದ್ರ, ಸಮಂತ್ ಗಡಿಯಾರ, ವಿದ್ಯಾ ಸುವರ್ಣ, ಮಂಜು ಶ್ರೀಕಂಠದಲ್ಲಿ ಹಾಡುಗಳು ಮೂಡಿ ಬಂದಿದ್ದು, ಸುರೇಶ್ ಆರ್ಎಸ್, ಕಾವ್ಯ ಕೃಷ್ಣದಾಸ್, ರಾಮ್ ಕಿರೋಡಿಯನ್ ಸಾಹಿತ್ಯ ಇದೆ. ಖ್ಯಾತ ವೈದ್ಯರಾಗಿರುವ ಬೋಂದೆಲ್ನ ಡಾಕ್ಟರ್ ಸತೀಶ್ ಕಲ್ಲಿಮರ್ ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಭೋಜರಾಜ್ ಎಂಬಿಬಿಎಸ್ ತುಳು ಚಿತ್ರ ಫೆಬ್ರವರಿ 18ರಂದು ತುಳುನಾಡಿನಾದ್ಯಂತ ಬಿಡುಗಡೆಯಾಗಲಿದೆ. ಮಾತ್ರವಲ್ಲದೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತು ಗಲ್ಫ್ ದೇಶಗಳಲ್ಲೂ ಕೂಡ ಏಕಕಾಲದಲ್ಲಿ ತೆರೆ ಕಾಣಲಿದೆ. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.